ವಿರಾಮದ ಬಳಿಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಾವು ಈ ಸಾವು ನ್ಯಾಯವೇ ವಿಶೇಷ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ವಿ. ಬೈಂದೂರಿನ ಪುಟ್ಟ ಹೆಣ್ಣು ಮಗಳು ಅಕ್ಷತಾ ದೇವಾಡಿಗಳ ಸಾವಿನ ಬಗ್ಗೆ ಸುಮಾರು 97% ಪಡೆದುಕೊಂಡು SSLCಯಲ್ಲಿ ಒಂದು ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿ ಗುರುತಿಸಿಕೊಂಡು ತನ್ನ ಮನೆ ಮಠ ಎಲ್ಲವನ್ನ ಸಾಕುವಂಥ ಜವಾಬ್ದಾರಿಯನ್ನು ಹೊತ್ತುಕೊಂಡಂಥ ಒಬ್ಬಳು ಪ್ರತಿಭಾನ್ವಿತ ವಿದ್ಯಾರ್ಥಿ ತನ್ನ ಮನೆಗೆ ಹೋಗುವಂಥ ದಾರಿ ಮಧ್ಯದಲ್ಲಿ ಹೆಣವಾಗಿ ಹೋಗ್ತಾಳೆ. ಕಳೆದ ಬುಧವಾರ ನಡೆದಂಥ ಘಟನೆ, ಇಡೀ ಘಟನೆಯಿಂದಾಗಿ ಕರಾವಳಿ ಭಾಗದ ಜನ ರುಚಿಗೊದ್ದು ಹೋಗಿದ್ರು. ಅಲ್ಲಲ್ಲಿ ಪ್ರತಿಭಟನೆಗಳು ನಡೆದು ಪೊಲೀಸ್ ಇಲಾಖೆ ಜನರನ್ನು ಸಮಾಧಾನಪಡಿಸಿ ಭರವಸೆಯನ್ನು ಕೊಟ್ಟರು. 3 ದಿನದ ಒಳಗಡೆ ಈ ಪ್ರಕರಣವನ್ನು ಭೇದಿಸ್ತೇವೆ ಅಂತ ಹೇಳಿದ್ರು. ಅಚ್ಚರಿಯ ರೀತಿಯಲ್ಲಿ ನಿನ್ನೆ ತಾನೇ ಒಬ್ಬ ಆರೋಪಿಯನ್ನು ಬಂಧಿಸಿದ್ದಾರೆ. ಆರೋಪಿಯನ್ನು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಹಾಜರು ಮಾಡಿದರು. ಸುನೀಲ್ ಅನ್ನತಕ್ಕಂಥ ಒಬ್ಬ 19 ವರ್ಷದ ಬಾಲಕನನ್ನು ಅರೆಸ್ಟ್ ಮಾಡಿದ್ದಾರೆ. ಈತನಿಂದ ಈ ಕೃತ್ಯ ಆಗಿದೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಪ್ರಕರಣದ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಕಾನೂನಿನ ವೈಫಲ್ಯಗಳು ಈ ಪ್ರಕರಣಗಳು ಮತ್ತೆ ಮರಿಕಳಿಸೋದಕ್ಕೆ ಕಾರಣ ಆಗಿದೆಯಾ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಹಲೋ, ನಮಸ್ತೆ. ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರೇನು? ಭಾರತಿ ಅವರೇ, ಹೇಳಿ. ವಿದ್ಯಾರ್ಥಿನಿಯರು ಗ್ರಾಮೀಣ ಭಾಗದಲ್ಲಿ ಇವತ್ತು ರಸ್ತೆಯಲ್ಲಿ ಸಂಚರಿಸುವಾಗ ಸ್ವಲ್ಪ ಭಯಪಡುವಂಥ ವಾತಾವರಣ ನಿರ್ಮಾಣ ಆಗಿದೆ. ಬಹಳ ಪ್ರಮುಖವಾಗಿ ನಿಮ್ಮ ಬೈಂದೂರು ಭಾಗದಲ್ಲಿ ಇದು 2ನೇ ಪ್ರಕರಣ. ನಿಮ್ಮ ಅನಿಸಿಕೆ ಏನು ಇದರ ಬಗ್ಗೆ? ಇದರಲ್ಲಿ ಶಿಕ್ಷೆ ಆಗ್ಬೇಕು, ಜೀವಾವಧಿ ಶಿಕ್ಷೆ ಆಗ್ಬೇಕು. ಇಲ್ಲ ಅಂದ್ರೆ ಅವರು ಪುನಃ ಅವರಿಗೆ ಚಾನ್ಸ್ ಕೊಟ್ಟರೆ ಪುನಃ ಇದೇ ಪ್ರಕರಣ ನಡೀತಾ ಇರುತ್ತೆ. ಅದಕ್ಕೆ ಅವರಿಗೆ ಜೀವಾವಧಿನೇ ಶಿಕ್ಷೆ ಆಗ್ಬೇಕಂತ. ನಿಮ್ಮ ಭಾಗದಲ್ಲಿ ಹೇಗಿದೆ? ನೀವು ಅತ್ಯಂತ ಸ್ವಚ್ಛಂದವಾಗಿ ಅಥವಾ ಭಯಮುಕ್ತವಾಗಿ ಸಂಚರಿಸ್ತಾ ಇದ್ದೀರಾ? ಹೇಗೆ ಉಪ್ಪುಂದ ಭಾಗದಲ್ಲಿ? ಭಾಗದಲ್ಲಿ ಹಾಗೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಸ್ವಲ್ಪ ಪೇಟೆ ಸೈಡಲ್ಲೇ ಇರೋದು. ಅಲ್ಲಿ ಸ್ವಲ್ಪ ಜನಸಂಚಾರ ಇರ್ತದೆ, ಹಾಗಾಗಿ ಏನು ಭಯ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಎಸ್, ಓಕೆ, ಧನ್ಯವಾದಗಳಮ್ಮ. ಎಸ್, ಈ ಪ್ರಶ್ನೆ ನಾವು ಬಹಳ ಪ್ರಮುಖವಾಗಿ, ಯಾಕಂದ್ರೆ ಪೇಟೆಯ ಭಾಗದಲ್ಲಿ ಅಷ್ಟೊಂದು ಜನರ ಮನೋಭಾವನೆ ಏರಿರುತ್ತೆ. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು, ಅವನಿಗೆ ಜೀವಾವಧಿ ಶಿಕ್ಷೆ ಆಗಬೇಕು ಅಂತೇಳಿ. ಈ ಪ್ರಕರಣ ಜೀವಾವಧಿ ಎಲ್ಲ ಸಾಕ್ಷ್ಯಗಳನ್ನು ತನಿಖೆ ಒಳ್ಳೆ ರೀತಿಯಲ್ಲಿ ನಡೆದರೆ, ಬೇಕಾದಷ್ಟು ಸಾಕ್ಷ್ಯಗಳು ಸಿಕ್ಕಿದರೆ ಜೀವಾವಧಿ ಶಿಕ್ಷೆ ಅವನಿಗೆ ಮರಣದಂಡನೆಯನ್ನು ಕೂಡ ಕೊಡಬಹುದು. ರಾರ್ ಕೇಸ್ ಅಂತ ಹೇಳಿದ್ರೆ ಆ ಮರಣದಂಡನೆಯನ್ನು ಕೂಡ ಕೊಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಮರ್ಡರ್ ಆಗಿದೆ, ಕೊಲೆ ಆಗಿದೆ. ಅಲ್ಲ, ನಾನು ಈ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಮಾಡ್ಬೇಕು ಸರ್. ಈಗ ಇವತ್ತು ಆತನ ಮೇಲೆ, ಅವಳ ಮೇಲೆ ಒಬ್ಬ ವ್ಯಕ್ತಿ ಅತ್ಯಾಚಾರವನ್ನು ಮಾಡಿದ್ದಾನೆ. ನಾಳೆ ನ್ಯಾಯಾಲಯದ ಕಡೆಗಡೆಯಲ್ಲಿ ಆಕೆಯನ್ನು ಸಾಕ್ಷಿಗೆ ಬೇಕಾಗಿ ನಿಲ್ಲಿಸಿದಂಥ ಸಂದರ್ಭದಲ್ಲಿ ಆ ಆರೋಪಿಯ ಪರವಾದಂಥ ವಕೀಲನಿಂದ ಅತ್ಯಾಚಾರ ನಡೀತದೆ. ಏನೇನು ಪ್ರಶ್ನೆಯನ್ನು ಕೇಳ್ತಾರೆ ಪಾಪ ಆ ಹೆಣ್ಣು ಮಗಳಿಗೆ? ಯಾವ ರೀತಿಯಲ್ಲಿ ಆಕೆಯನ್ನು ಸಿಕ್ಕಿಸಿ ಹಾಕೋದಕ್ಕಾಗಿ ಆಕೆಯ ಮಾನಭಂಗ ಮಾಡ್ತಾರೆ ಅಲ್ಲಿ? ಈಗ ಅನೇಕ ಸಂದರ್ಭಗಳಲ್ಲಿ ಇನ್ನೋಸೆನ್ಸ್ ಅನ್ನು ಕೂಡ ಅಪರಾಧಿಯಾಗಿ ನಿಲ್ಲಿಸುವಂಥ ಸಂದರ್ಭ ಈ ಪ್ರಕರಣಕ್ಕೆ ಸಂಬಂಧಪಟ್ಟು ಹೇಳುವುದಿಲ್ಲ. ನಿನ್ನ ಮೇಲೆ ಆತ ಏನು ಮಾಡಿದ, ಎಲ್ಲಿಗೆ ಕೈ ಹಾಕಿದ, ನಿನಗೂ ಆತನಿಗೂ ಮೊದಲು ಸಂಪರ್ಕ ಇತ್ತು. ನಮ್ಮ ಸಾಕ್ಷ್ಯ ಕಾಯ್ದೆ ಎವಿಡೆನ್ಸ್ ಆ್ಯಕ್ಟ್ನಲ್ಲಿ ಏನುಂಟ ಅದರ ಚೌಕಟ್ಟಿನ ಒಳಗಡೆ ಡಿಫೆನ್ಸ್ ಲಾಯರ್ಸ್ಗೆ ಕ್ವಶನ್ ಕೇಳೋ ಅವಕಾಶ ಉಂಟು. ಆತ ಅವಕಾಶ ಉಂಟಂತ ಹೇಳಿ ಅದನ್ನು ದುರುಪಯೋಗ ಮಾಡಲಿಕ್ಕೆ ಬರೋದಿಲ್ಲ. ಮಾನ್ಯ ನ್ಯಾಯಾಧೀಶರು ಯಾವುದಕ್ಕೂ ಬೇಕು ಪ್ರಶ್ನೆಗಳು ಯಾವುದು ಬೇಡ ಎಂಬುದನ್ನು ನಿರ್ಧಾರ ಮಾಡಿ ಬೇಕಾದ ಪ್ರಶ್ನೆಗಳನ್ನು ಮಾತ್ರ ರೆಕಾರ್ಡ್ ಮಾಡ್ತಾರೆ, ಕೇಳಲಿಕ್ಕೆ ಕೂಡ ತಡೆ ಮಾಡ್ತಾರೆ. ಇಂಥ ಪ್ರಕರಣಗಳಲ್ಲಿ ಅವಳು ಯಾವ ರೀತಿಯಲ್ಲೂ ಹೆದರಬಾರ್ದು ಮತ್ತು ಅವಳಿಗೆ ಎಲ್ಲ ರೀತಿಯ ಗೌಪ್ಯತೆಯನ್ನು ರಕ್ಷಣೆ ಮಾಡಬೇಕೆಂದರೆ ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ಕೂಡ ನಡೀತದೆ. ಡಿಫೆನ್ಸ್ ವಕೀಲರು, ಅವರ ಸರ್ಕಾರಿ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಮತ್ತು ನ್ಯಾಯಾಧೀಶರು ಇದ್ದುಕೊಂಡು ಗೌಪ್ಯವಾಗಿ ಇನ್ ಕ್ಯಾಮರಾ ನಡೀತದೆ. ಆಗ ಅವಳು ಮುಕ್ತತೆಯಿಂದ ಏನು ನಡೆದಿದೆ ಎಂಬುದನ್ನು ಖಂಡಿತವಾಗಿ ನಮ್ಮಲ್ಲಿ ಸಾಕ್ಷ್ಯ ಕಾಯ್ದೆ ಅನ್ವಯ ಸತ್ಯವನ್ನು ಹೊರತರಬೇಕಾದರೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದಾಗ ಮಾತ್ರ ಸತ್ಯ ಹೊರ ಬರ್ತದೆ. ಅನೇಕ ಈ ಪ್ರಕರಣ ಬಿಡಿ, ಬೇರೆ ಪ್ರಕರಣಗಳಲ್ಲಿ ಕೆಲವರು ಸಾಕ್ಷಿಗಳು ನೋಡದೇ ಬಂದು ನೋಡಿದ ರೀತಿಯಲ್ಲಿ ಮಾತಾಡ್ತಾರೆ. ಆ ಸತ್ಯವನ್ನು ತರಬೇಕಾದ್ರೆ ನಾವು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದಾಗ, ಪ್ರಶ್ನೆಗಳನ್ನು ಕೇಳಿದಾಗ ಅವರು ಖಂಡಿತವಾಗಿ ಅಲ್ಲಿ ತಬ್ಬಿಬ್ಬಾಗಿ ಏನು ಸತ್ಯ ಉಂಟು ಅದನ್ನು ಅವರ ಬಾಯಿಯಿಂದ ಹೇಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಅದರ ಪ್ರಯೋಜನ ಅಪರಾಧಿ ಸ್ಥಾನದಲ್ಲಿ ನಿಂತವ, ಅಪರಾಧಿ ಅಂತ ನಾನು ಹೇಳುವುದಿಲ್ಲ, ಅಪರಾಧಿ ಸ್ಥಾನದಲ್ಲಿ ನಿಂತವ ಅದರ ಪ್ರಯೋಜನವನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ತಮ್ಮ ಹೆಸರೇನು? ಸದಾಶಿವ ಕುಂಬಾರ್ ಅಂತ ಸರ್. ಸದಾಶಿವ ಅವರೇ, ಹೇಳಿ, ಈ ಪ್ರಕರಣದ ಬಗ್ಗೆ ತಮ್ಮ ಅನಿಸಿಕೆ ಏನು? ಸರ್, ಈ ಪ್ರಕರಣವನ್ನ ನೋಡಿ ನಮಗೆ ತುಂಬಾ ದುಃಖವಾಗ್ತದೆ ಸರ್ ಇದು. ಆದ್ರೆ ಈಗ ಅಣ್ಣಾಮಲೈ ಅವರು ಇಂತ ಪೊಲೀಸ್ ಉತ್ಕೃಷ್ಟ ಅಧಿಕಾರಿ ಅವರು ಇಂತ ಕೇಸನ್ನ 3 ದಿನದಲ್ಲಿ ಹಿಡಿದು ಕೊಡ್ತೀನಿ, ಇಲ್ಲ ನಾನು ನಮ್ಮ ಜೈಲನ್ನ ಸುಟ್ಟು ಬಿಡಿ ಅಂತ ಹೇಳಿ ABP ಕಾರ್ಯಕರ್ತರಿಗೆ ಹೇಳಿದ್ರಂತೆ. ಅದು ನಮಗೆ ಕೇಳಿ ಖುಷಿ ಆಯ್ತು ಸರ್. ಅವ್ರು 2 ದಿನದಲ್ಲಿ ಕೇಸನ್ನ ಭೇದಿಸಿದ್ದಾರೆ, ಅದು ತುಂಬಾ ಒಳ್ಳೇದೇ ಸರ್. ನಮ್ಮ ಕರ್ನಾಟಕ ಹೆಮ್ಮೆ ವಿಷಯ ಅದು. ಇಂತ ಪೊಲೀಸರು ಮತ್ತೆ ಹುಟ್ಟಿ ಬರ್ಬೇಕೆಂಬ ನಮ್ಮ ಆಶಯ ಸರ್ ನಮ್ದು. ಅಲ್ಲ, ನೀವು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿರುವಂತದ್ದು ಎಷ್ಟು ಸರಿ ಅಂತ ನಾನು ಕೇಳಬೇಕು. ಯಾಕಂದ್ರೆ 3 ದಿನದಲ್ಲಿ ಪ್ರಕರಣವನ್ನು ಇತ್ಯರ್ಥಪಡಿಸಿ ಅಂತ ಪೊಲೀಸರ ಮೇಲೆ ಒತ್ತಡ ಹೇರಿದಾಗ ಎಲ್ಲ ಒಂದು ಕಡೆಯಲ್ಲಿ ಪ್ರಕರಣದ ಆ ತನಿಖೆ ದಿಕ್ಕು ತಪ್ಪುವಂತ ಸಾಧ್ಯತೆ ಇದೆಯೋ ಇಲ್ಲವೋ?
ಇತ್ತು ಸರ್, ಅದು ದಿಕ್ಕು ತೋರಿಸುವಂತ ಸಾಧ್ಯತೆ ಇತ್ತು. ಆದ್ರೆ ವಿದ್ಯಾರ್ಥಿಗಳು ಇದಕ್ಕೆ ಮೇನ್ ಕಾರಣ ಸರ್. ಯಾಕಂದ್ರೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದಾಗ ಮಾತ್ರ ಅವರು ಪೊಲೀಸರು ತಮ್ಮ ಅವರಿಗೂ ಚುರುಕು ಮುಟ್ಟತ್ತೆ ಸ್ವಲ್ಪ ಅಂತ ಹೇಳ್ತಾ ಇದ್ರಿ. ಎಸ್ ಓಕೆ, ಧನ್ಯವಾದಗಳು. ನಿಮ್ಮಲ್ಲಿ ಕೇಳಬೇಕು ಸರ್, ಇಲ್ಲಿ ಪ್ರಕರಣದಲ್ಲಿ ಇಲ್ಲಿ ಇಡೀ ಜಿಲ್ಲಾ ವ್ಯಾಪಿಯಾಗಿ ಪ್ರತಿಭಟನೆ ನಡೆಯಿತು. ರಾಜಕೀಯ ವ್ಯಕ್ತಿಗಳು ಕೂಡ ಅದರಲ್ಲಿ ಅಲ್ಲಲ್ಲಿ ಮುಖ ಕಾಣಿಸ್ಕೊಳ್ತಾ ಇದೆ ಅವರದು. ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ಪ್ರಕರಣವನ್ನು ಈ ರೀತಿಯಾಗಿ ಒಂದು ಪೊಲರೈಸ್ ಮಾಡಿದಾಗ ಆ ಪ್ರಕರಣ ದಿಕ್ಕು ತಪ್ಪುವಂಥ ಸಾಧ್ಯತೆ ಇಲ್ವಾ? ಇಂಥ ಗಂಭೀರ ಪ್ರಕರಣ ನಡೆದಾಗ ಜನ ಎದ್ದೇಳುವುದು, ಪ್ರತಿಭಟನೆ ಮಾಡೋದಿದ್ರೆ ಖಂಡಿತ ಸರ್ವಸಾಮಾನ್ಯ. ಯಾಕಂದರೆ ಇದ್ರೆ ಅವರ ಜನರ ಭಾವನೆ ಏನಿರ್ತದೆ ಅಂದರೆ, ನಂದಿತಾ ಪ್ರಕರಣ ನಡೆಯಿತು. ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನಂದಿತಾ ಪ್ರಕರಣ ನಡೆದಾಗ ಒಂದಷ್ಟು ಸಂಘ ಪರಿವಾರದ ಸಂಘ ಸಂಸ್ಥೆಗಳು ಅಥವಾ ಭಾರತೀಯ ಜನತಾ ಪಕ್ಷ ಇರ್ಬೋದು, ಎಲ್ಲರೂ ಸೇರಿಕೊಂಡು ಇದನ್ನು CBIಗೆ ಕೊಡಿ ಅಂತ ಪ್ರತಿಭಟನೆ ಮಾಡಿದರು. ರಾಜ್ಯ ಸರ್ಕಾರ ರಚ್ಚೆ ಹಿಡಿತು, ಇಲ್ಲ ನಾವು CIDಯಿಂದ ತನಿಖೆ ಮಾಡಿಸ್ತೇವೆ ಅಂತ. ಇಲ್ಲಿ ಎರಡು ಪ್ರತಿಷ್ಠೆಯ ವಿಚಾರಗಳು ಬಂದು, ಹೆಣ್ಣಿನ ಸಾವಿನ ಮಧ್ಯದಲ್ಲಿ ಎರಡು ರಾಜಕೀಯ ಪಕ್ಷಗಳ ಪ್ರತಿಷ್ಠೆಯ ವಿಚಾರ ಬಂದಾಗ ಎಲ್ಲೋ ಒಂದು ಕಡೆಯಲ್ಲಿ ತನಿಖೆ ಅಲ್ಲಿ ತೊಡಕು ಉಂಟಾಗುವುದು ಉಂಟದಕ್ಕೆ. ಆದರೆ ಕೂಡ ನಂದಿತ ಪ್ರಕರಣವನ್ನು ಮತ್ತೆ ಕೂಡ ಜನರ ಒತ್ತಾಯದ ಮೇರೆಗೆ CBI ತನಿಖೆ ಕೊಟ್ಟಿದ್ದಾರೆ. ಜನರಿಗೆ ಏನು ಉಂಟಂದ್ರೆ ಸತ್ಯ ಹೊರಬರಬೇಕು. ಅಪರಾಧ ಏನಾಯ್ತು ಅದರಿಂದಲೂ ಏನು ತೀರ್ಮಾನಗಳು ಬಂದಿಲ್ಲ. ನನಗೆ ಅನಿಸ್ತಾ ಇದೆ 7 ತಿಂಗಳಾಯ್ತು ಅಂತ. ಫೈನಲ್ ರಿಪೋರ್ಟ್ ಆಗಿಲ್ಲ, ತನಿಖೆ ನಡೀತಾ ಉಂಟು. ಏನಾದರೂ ಅದರ ಬಗ್ಗೆ CODಗಿಂತ ಹೆಚ್ಚಿನ ಪ್ರಯೋಜನ ಅದರಿಂದ ಆಗ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. ಆ ನಿಟ್ಟಿನಲ್ಲಿ CBI ತನಿಖೆ ಆಗಬೇಕಂತ ಇವತ್ತು ಜನರು ಒತ್ತಾಯ ಮಾಡಿದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ಪ್ರತಿಭಟನೆಗಳನ್ನು ಮಾಡದಿದ್ದರೆ, ಒತ್ತಾಯ ಮಾಡದಿದ್ದರೆ ಪೊಲೀಸರು ಜನರ ಭಾವನೆ ಪೊಲೀಸರು ತನಿಖೆ ಮಾಡ್ತಾರೆ. ಇಷ್ಟು ವೈಡ್ ಆಗಿ ಹೋಗುದಿಲ್ಲ, ಭಾಳ ಸೀರಿಯಸ್ ತಗೊಳ್ಳೋದಿಲ್ಲ, ಅದರ ಬಗ್ಗೆ ವಿಳಂಬ ಮಾಡ್ತಾರೆ. ಈ ಕಾರಣಕ್ಕಾಗಿ ಜನರ ಭಾವನೆಗಳನ್ನು ಹತ್ತಿಕ್ಕಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಪ್ರತಿಭಟನೆಗಳು ಆಗೇ ಆಗ್ತಿವೆ. ತಾವು ಹೇಳಿದ ಪ್ರಕಾರ ಈ ಪ್ರತಿಭಟನೆ ಆದಾಗ ಪೊಲೀಸರ ಮೇಲೆ ಒತ್ತಡ ಬೀಳುವುದು, ಕೆಲವು ಅಮಾಯಕರನ್ನು ಬಂಧಿಸುವಂತಹ ಸ್ಥಿತಿ ಕೂಡ ಕೆಲ ಸರಿ ಸಂದರ್ಭದಲ್ಲಿ ನಿರ್ಮಾಣ ಆಗ್ತದೆ. ಕರೆ ಇದೆ. ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರೇನು? ನಮಸ್ತೆ ಸರ್, ನನ್ನ ಹೆಸರು ಚೈತ್ರ ಅಂತ. ಚೈತ್ರ ನಮಸ್ತೆ. ಕುಂದಾಪುರದಿಂದ ಕಾಲ್ ಮಾಡ್ತಾ ಇದ್ದೇನೆ. ಕುಂದಾಪುರದಿಂದ ಕರೆ ಮಾಡ್ತಿರೋದು. ಹೇಳಿ, ನೀವು ಪ್ರತಿಭಟನೆಯನ್ನ ಮಾಡಿದಿರಿ, ನಿಮ್ಮ ಪ್ರತಿಭಟನೆಗೆ ಫಲ ಸಿಕ್ಕಿದೆ ಅಂತ ಅನಿಸ್ತಾ ಇದೆಯಾ? ಸರ್, ಒಂದು ವಿಷಯ ನಾವು ಸ್ಪಷ್ಟವಾಗಿ ಪಡಿಸ್ತೇವೆ. ನಮ್ಮ ಪ್ರತಿಭಟನೆ ಇದ್ದದ್ದು ಅಕ್ಷತಾ ಸಾವಿನೊಂದಿಗೆ ಬೈಂದೂರಿನಲ್ಲಿ ಇಂತಹ ಪ್ರಕರಣಗಳು ಇಲ್ಲಿಗೆ ಕೊನೆ ಆಗಬೇಕು ಅನ್ನುವಂಥದ್ದು. ಅಕ್ಷತಾ ಸಾವಿನ ಕೇವಲ ಅಪರಾಧಿಯನ್ನು ಹಿಡಿಯೋದಲ್ಲಿಗೆ ನಮ್ಮ ಹೋರಾಟ ಕೊನೆ ಆಗುದಿಲ್ಲ ಸರ್. ನಾವಿಟ್ಟ ಬೇಡಿಕೆಗಳೇನಂದ್ರೆ, ನಮ್ಗೆ ಅಕ್ಷತಾ ಸಾವಿನೊಂದಿಗೆ ಈ ಹಿಂದೆ ಏನ್ ರತ್ನ ಕೊಠಾರಿ ಸಾವಿನ ಪ್ರಕರಣ ಆದ ಸಂದರ್ಭದಲ್ಲಿ ಇವ್ರು ಹೇಳಿದ್ರೇನು, ಬಸ್ನ ವ್ಯವಸ್ಥೆ ಮಾಡ್ತೇವೆ, CCTV ವ್ಯವಸ್ಥೆ ಮಾಡ್ತೇವೆ ಅಂತ. ಆ ವ್ಯವಸ್ಥೆಗಳು ಕೊನೆಯ ಪಕ್ಷ ಅಕ್ಷತಾ ಸಾವಿನ ಪ್ರಕರಣದೊಂದಿಗಾದ್ರೂ ನಮಗೆ ವ್ಯವಸ್ಥೆಗಳು ಬರಬೇಕು ಅನ್ನೋ ದೃಷ್ಟಿಯಿಂದ ನಾವು ಹೋರಾಟ ಮಾಡಿದ್ವಿ. ಅಲ್ಲ, ನಿಮಗೆ ಈ ತನಿಖೆಯಿಂದ ಅಥವಾ ಈ ಅಪರಾಧಿಯ ಬಂಧನದಿಂದ, ನಿಮಗೆ ಆರೋಪಿಯ ಬಂಧನದಿಂದ ನಿಮಗೆ ನಿಮ್ಮ ಹೋರಾಟಕ್ಕೆ ತೃಪ್ತಿ ಬಂದಿದೆಯಾ? ಏನಂದ್ರೆ ಇಲ್ಲ, ಖಂಡಿತ ತೃಪ್ತಿ ಬಂದಿಲ್ಲ ಸರ್. ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಹೋರಾಟವನ್ನ ದಿಕ್ಕು ತಪ್ಪಿಸುವಂತಹ ಸಂಗತಿಗಳು ಬಹಳಷ್ಟು ನಡೀತಾ ಇದೆ ಇಲ್ಲಿ. ಅದು ಬಹಳ ಪ್ರಮುಖವಾಗಿ ರಾಜಕೀಯ ವ್ಯಕ್ತಿಗಳಿಂದ ನಡೀತಾ ಇದೆ ಅನ್ನೋದು ತುಂಬಾ ದುಃಖಕರವಾದ ಸಂಗತಿ. ಯಾಕಂದ್ರೆ ಇವತ್ತು ನಮಗೆ ಅಪರಾಧಿ ಸಿಗ್ತಾರೆ ಅನ್ನುವಂತ ಯಾವುದೇ ನಂಬಿಕೆ ಇರಲಿಲ್ಲ. ಅಣ್ಣಾಮಲೈಯವರು ನಮ್ಮ ಕೊಟ್ಟ ಭರವಸೆಯ ಪ್ರಕಾರ ಇವತ್ತು ಮಧ್ಯಾಹ್ನ 12 ಗಂಟೆಗೆ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಏನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಓದಿ ಹೇಳ್ಬೇಕಾಗಿತ್ತು. ಅದನ್ನ ಓದಿ ಹೇಳಲಿಲ್ಲ. 12 ಗಂಟೆ ತನಕ ವಿದ್ಯಾರ್ಥಿಗಳು ಮತ್ತೆ ಹೋರಾಟ ಮಾಡಿ ಅಂತ ಅಣ್ಣಾಮಲೈಯವರು ಕೂಡ ನಮ್ಗೆ ಪರ್ಮಿಷನ್ ಕೊಟ್ಟಿದ್ರು. ನೀವು ಹೋರಾಟ ಮಾಡಿ, ನಿಮ್ಮ ಎದುರುಗಡೆ ನಾನು ವರದಿಯನ್ನು ಓದಿ ಹೇಳ್ತೇನೆ ಅಂತ. ಅದಕ್ಕಾಗಿ ನಾವು ಇವತ್ತು ಮತ್ತೆ ಪುನಃ ಹೋರಾಟಕ್ಕೋಸ್ಕರ ಮೈದಾನದಲ್ಲಿ ಸೇರಿದ್ವಿ. 12 ಗಂಟೆಯ ತನಕ ವಿದ್ಯಾರ್ಥಿಗಳು ಹೋರಾಟ ಏನು SP ಅವ್ರು ಬರ್ಬೇಕು, ಅವ್ರು ವರದಿ ಕೊಡ್ತಾರೆ ಅಂತ ನಾವು ಏನ್ ಅಪೇಕ್ಷೆಯಿಂದ ಕಾಯ್ತಾ ಇದ್ವಿ. ಈ ಮಧ್ಯದಲ್ಲಿ ಹೋರಾಟದ ದಿಕ್ಕನ್ನು ತಪ್ಪಿಸುವಂತಹ ಬಹಳಷ್ಟು ಸಂಗತಿಗಳು ನಡೆದವು. ಅಲ್ಲ, ನಿಮಗೆ ಆ ಹೋರಾಟದ ನಿಮಗೆ ಈಗ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಏನು ಅಂಶಗಳು ಬೇಕಿದೆ? ನಮಗೆ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಅತ್ಯಾಚಾರ ಆಗಿದೆಯಾ ಇಲ್ವಾ ಅನ್ನೋಂಥದ್ದು ಬೇಕು. ಜೊತೆಗೆ ಈಗ ಏನ್ ಆರೋಪಿ ಅಂತ ಹೇಳ್ತಾ ಇದ್ದಾರೆ, ಅದು ಹೌದಾ ಅಲ್ವಾ ಅನ್ನೋದು ಕೂಡ ನಮಗ್ ಬೇಕಾಗುತ್ತೆ. ಅದು ನಾವು ಸ್ಪಷ್ಟ, ಅವನಿಗೆ ಆರೋಪಿ ಅಷ್ಟೇ, ಅಪರಾಧಿ ಹೌದಾ ಅಲ್ವಾ ಅನ್ನೋದು ನಾವು ಮುಂದೆ ಕೋರ್ಟ್ ತೀರ್ಮಾನ ಮಾಡ್ಬೇಕಾಗುತ್ತೆ. ಈಗ ನಿಮ್ಮ ಹೋರಾಟ ಹಾಗಾದ್ರೆ ಮತ್ತೆ ಮುಂದುವರಿಲಿಕ್ಕಿದೆ? ಹೋರಾಟ ಮತ್ತೆ ಮುಂದುವರಿತೆ. ಸೋಮವಾರ ಹೋರಾಟವನ್ನು ಮತ್ತೆ ಮುಂದುವರಿತೇವೆ. ಅದ್ರ ಪ್ರಮುಖವಾದ ಒಂದು ಅಂಶವನ್ನು ನಾನು ಹೇಳಲೇಬೇಕು ಸರ್ ಇಲ್ಲಿ. ಏನಂದ್ರೆ, ಹೋರಾಟವನ್ನ ದಿಕ್ಕು ತಪ್ಪಿಸುವ ಕಾರಣಕ್ಕೆ ಇವತ್ತು ವಿದ್ಯಾರ್ಥಿಗಳನ್ನ 2 ಪಂಗಡವಾಗಿ ಒದ್ದಿದ್ದಾರೆ. ಅಲ್ಲಿನ ಸ್ಥಳೀಯ ಮುಖಂಡ ರಾಜು ಪೂಜಾರಿ ಅನ್ನುವಂತಹ ಒಬ್ಬ ವ್ಯಕ್ತಿ, ರಾಜಕೀಯ ವ್ಯಕ್ತಿ, ಅಲ್ಲಿಗೆ ವಿದ್ಯಾರ್ಥಿಗಳು ಇದ್ದಂತಹ ಸಂದರ್ಭದಲ್ಲಿ ಲೀಡರ್ಸ್ಗಳ ಕಣ್ಣು ತಪ್ಪಿಸಿ ಅಲ್ಲಿ ಬಂದಿದ್ದಾರೆ. ಜೊತೆಗೆ ಪೊಲೀಸ್ ಫೋರ್ಸ್ ನ ಜೊತೆ ಬಂದಿದ್ದಾರೆ. ಪೊಲೀಸ್ನವರು ಇವತ್ತು ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿಸಿದ್ದಾರೆ. ಹೇಗೆ ಅಂದ್ರೆ, ನಾವು ಲಾಠಿ ಚಾರ್ಜ್ ಮಾಡ್ತೇವೆ, ನೀವು ಕಾಲೇಜ್ಗೆ ಹೋಗಿ ಅಂತ. ಇದಕ್ಕೆ ಸಾಕ್ಷಿಯಾಗಿ ವಿದ್ಯಾರ್ಥಿಗಳು ನಿಂತಿದ್ದಾರೆ ನಮ್ ಜೊತೆಗೆ ಪ್ರಾಂಶುಪಾಲರು, ಆ ಕಾಲೇಜಿನ ಗವರ್ಮೆಂಟ್ ಜೂನಿಯರ್ ಕಾಲೇಜ್ ಬೈಂದೂರ್ನ ಪ್ರಾಂಶುಪಾಲರಾದಂತ ಪಾಲಾಕ್ಷ ಮತ್ತೆ ಅವರ ಜೊತೆಗೆ ಅವರ ಉಪನ್ಯಾಸ ವರ್ಗ ಬಂದು ವಿದ್ಯಾರ್ಥಿಗಳನ್ನ, ನೀವು ಕಾಲೇಜಿಗೆ ಹೋಗ್ಲಿಲ್ಲ ಅಂದ್ರೆ ನಾವು ನಿಮ್ಮ TC ಕೊಡ್ತೇವೆ. ಮತ್ತೊಬ್ಬ ಉಪನ್ಯಾಸಕ ವಿದ್ಯಾರ್ಥಿನಿಯರಿಗೆ ಹೇಳಿದ್ರೆ, ನಿಮ್ಮ ಕೈಕಾಲು ಮುರಿತೇವೆ ಅಂತ ಹೇಳಿದ್ದಾರೆ. ಜೊತೆಗೆ ನಿಮ್ಮ ಅಂಕಗಳನ್ನು ಕಡಿತಗೊಳಿಸ್ತೇವೆ, ನಿಮ್ಮನ್ನು ಮುಂದೆ ಹಿಡಿಬೇಕಾಗುತ್ತೆ, ನೀವೀಗ ಕಾಲೇಜಿಗೆ ಹೋಗಿ ಅಂತ ವಿದ್ಯಾರ್ಥಿಗಳು ಅಷ್ಟು ಜನರನ್ನ
ಕಾಲೇಜಿನ ಒಳಗಡೆ ತಗೊಂಡೋದ್ರು. ಒಬ್ಬ ಸರ್ಕಾರಿ ಸೇವೆಯಲ್ಲಿರುವಂತಹ ಉಪನ್ಯಾಸಕರು, ಪ್ರಾಂಶುಪಾಲರು ಯಾವುದೋ ಒಬ್ಬ ರಾಜಕೀಯ ವ್ಯಕ್ತಿಯ ಪ್ರೇರೇಪಣೆಯನ್ನು ಪಡೆದುಕೊಂಡು ಪೊಲೀಸ್ನವರ ಸಹಕಾರದೊಂದಿಗೆ ಹೋರಾಟದ ದಿಕ್ಕನ್ನ ಬದಲಿಸ್ತಾರೆ ಅಂತಾದ್ರೆ ಪ್ರಜಾಪ್ರಭುತ್ವಕ್ಕೆ ಏನ್ ಬೆಲೆ ಬಂತು? ಅಲ್ಲ ಅವರು ಹೇಳ್ತಾರೆ ಅಲ್ಲಿ ವಿದ್ಯಾರ್ಥಿಗಳು ಬಂದುಬಿಟ್ಟು ಪೊಲೀಸರಿಗೆ ಅವಾಚ್ಯವಾದ ಶಬ್ದದಲ್ಲಿ ಬೈದಿದ್ದಾರೆ, ನಮ್ಮ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ಪೊಲೀಸರಿಗೆ ಅಂತ ಹೇಳಿದ್ದಾರೆ. ಪೊಲೀಸರು ಅವರ ತನಿಖೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ತಡೆ ಉಂಟು ಮಾಡುವಂತ ಕೆಲಸ ನಿಮ್ಮಿಂದ ಆಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ತನಿಖೆ ಪೊಲೀಸ್ನವರ ತನಿಖೆ ನಡೀತಾ ಇರೋದು ಬೇರೆ ಕಡೆ. ಬೈಂದೂರಿನ ಜೂನಿಯರ್ ಕಾಲೇಜ್ನ ಪಕ್ಕದಲ್ಲಿರುವಂತಹ ಮೈದಾನದಲ್ಲಿ ಸೇರಿದ್ವಿ. ಬೆಳಗ್ಗೆಯಿಂದ ಒಂದೇ ಒಂದು ಘೋಷಣೆಯನ್ನು ಕೂಡ ಕೂಗಿರ್ಲಿಲ್ಲ. ನಾವು ಶಾಂತವಾಗಿ ಕಾಯ್ತಾ ಇದ್ವಿ. ಶಾಂತವಾಗಿ ಕಾಯ್ತಾ ಇದ್ದಂತ ಸಂದರ್ಭದಲ್ಲಿ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡ್ತೇವೆ, ನೀವು ಒಳಗಡೆ ಹೋಗಿ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವಕ್ಕೆ ಏನು ಬೆಲೆ ಬಂತು? ಹೋರಾಟದ ದಿಕ್ಕನ್ನು ತಪ್ಪಿಸುವ ಉದ್ದೇಶ ಏನು? ಸರ್ಕಾರಿ ನೌಕರಿಯಲ್ಲಿರುವಂತಹ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ರಾಜಕೀಯ ಪ್ರೇರಿತರಾಗಿ ಬಂದು ಹೋರಾಟದ ದಿಕ್ಕನ್ನು ತಪ್ಪಿಸ್ತಾರಂದ್ರೆ ಇದರ ಹಿಂದೆ ಏನು ಉದ್ದೇಶ ಇರ್ಲೇಬೇಕಲ್ವಾ? ಎಸ್, ಓಕೆ, ಧನ್ಯವಾದಗಳು ಚೈತ್ರ, ಬಹಳಷ್ಟು ಮಾಹಿತಿಯನ್ನು ಕೊಟ್ಟರೆ ಧನ್ಯವಾದಗಳು. ಎಸ್, ಅವರು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅಂತ ಹೇಳ್ತಾರೆ. ಚೈತ್ರ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಅವ್ರು ಹೇಳ್ತಾರೆ ನಾವು ಒಂದು ನ್ಯಾಯಯುತವಾದ ಹೋರಾಟವನ್ನು ಮಾಡ್ತಿರುವಾಗ ಒಬ್ರು ನಮಗೆ ಶಾಶ್ವತವಾದಂತಹ ಸುರಕ್ಷೆ ಬೇಕು, ಉಪನ್ಯಾಸಕರೇ ಬಂದು ಕೈಕಾಲು ಕಡಿತೇವೆ, ಟಿ ಸಿ ಕೊಡ್ತೇವೆ ಅಂತ ಹೇಳಿದ್ರೆ ಅದು ಖಂಡಿತ ತಪ್ಪು. ಅದರಲ್ಲಿ ರಾಜಕೀಯವನ್ನು ಹುಡುಕಬಾರ್ದು. ಅದೊಂದರೆ ರಾಜಕೀಯ ವ್ಯಕ್ತಿಗಳು ಸೇರಿದರೆ ಕೂಡ ಅದನ್ನು ಅದು ಭಾಳ ಖಂಡನೀಯ. ಚೈತ್ರ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತು ನಾವು ಯಾವುದೇ ಅವಾಚ್ಯ ಶಬ್ದಗಳು ಮಾತಾಡಲಿಲ್ಲ, ನಮ್ಮಷ್ಟಕ್ಕೆ ನಾವು ಚಳವಳಿಯನ್ನು ಧರಣಿಯನ್ನು ಮಾಡ್ತಾ ಇತ್ತು, ಅದರ ಮಧ್ಯೆ ಈ ಥರ ಮಾಡಿದ್ದಾರೆ ಅಂತೇಳಿ. ಎಸ್, ಆ ವಿಚಾರಗಳು ಪಕ್ಕಕ್ಕಿಟ್ಟು ನಾವು ನೋಡೋದಾದ್ರೆ ಬಹಳ ಪ್ರಮುಖವಾಗಿ ಈ ಆರೋಪಿ ಏನು ಸುನೀಲ್ನನ್ನ ಇವತ್ತು ಬಂಧಿಸಿದ್ದಾರೆ, ಈ ಆರೋಪಿಯನ್ನ ಬಂಧಿಸುವುದರೊಂದಿಗೆ ಈ ಪ್ರಕರಣ ಕೊನೆ ಆಗಬಹುದು ಅಂತ ನಿಮಗೆ ಅನಿಸ್ತಾ ಇದೆಯಾ? ಖಂಡಿತ ಇಲ್ಲ. ಒಬ್ಬ ಆರೋಪಿಯನ್ನ ಬಂಧಿಸಿದ ಕೂಡಲೇ ಆತನನ್ನ ಈವನ್ ಆತನಿಗೆ ಶಿಕ್ಷೆ ಆದರೂ ಕೂಡ ನಿರ್ಭಯ ಪ್ರಕರಣದ ಬಗ್ಗೆ ಮರಣದಂಡನೆ ತೀರ್ಪು ಬಂದಿತ್ತು. ಆದರೆ ಎಷ್ಟೋ ಪ್ರಕರಣದಲ್ಲಿ ಶಿಕ್ಷೆಗಳಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಎಷ್ಟೋ ಪ್ರಕರಣ ಶಿಕ್ಷೆಗಳಾಗಿದೆ. ಶಿಕ್ಷೆ ಆದ ಮಾತ್ರಕ್ಕೆ ಪ್ರಕರಣ ನಿಲ್ತಾರೆ ಖಂಡಿತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನಾವು ಜನರನ್ನು ಜಾಗೃತಗೊಳಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಪೊಲೀಸ್ನವರು ಕೂಡ ಇನ್ನಷ್ಟು ಸ್ವಲ್ಪ ಅಲರ್ಟ್ ಆಗಿಕೊಂಡು ಕೆಲಸ ಮಾಡಬೇಕಾಗಿದೆ. ಗ್ರಾಮೀಣ ಪ್ರದೇಶದ ಪೊಲೀಸ್ ಸ್ಟೇಷನ್ಗೆ ಬೇಕಾದಷ್ಟು ಸ್ಟ್ರೆಂತನ್ನು ಕೂಡ ಕೊಡಬೇಕಾಗಿದೆ. ಮತ್ತು ಗ್ರಾಮ ರಕ್ಷಾ ದಳ ಈಗ ಮುಂಚೆ ಚಂದ್ರನ್ ಪ್ರಕರಣ ಇರುವಾಗ ನಾವು ಕೂಡ ಅದರಲ್ಲಿತ್ತು. ಗ್ರಾಮ ರಕ್ಷಣಾ ದಳಗಳನ್ನು ಮಾಡಿಕೊಂಡು ಪೊಲೀಸ್ನವರ ಸಹಯೋಗದೊಂದಿಗೆ ಕೆಲಸ ಮಾಡೋದು, ಅಥವಾ ಪೊಲೀಸ್ನವರು ಇಲ್ಲದಿದ್ದರೂ ಕೂಡ ಈ ಗ್ರಾಮ ರಕ್ಷಣಾ ದಳದವರೇ ರಾತ್ರಿ ಹೊತ್ತು ಅಥವಾ ಶಾಲೆ ಬಿಡುವ ಹೊತ್ತಿಗೆ ವಿದ್ಯಾರ್ಥಿಗಳನ್ನು ಸ್ವಲ್ಪ ಮನೆ ಮುಟ್ಟುವ ತನಕ ಒಂದು ವಾಚ್ ಮಾಡೋದು, ಅಥವಾ ಈ ರೀತಿ ಕೆಲಸಗಳನ್ನು ಮಾಡಿದಾಗ ಪೊಲೀಸ್ನವರು ಈಗ ಒಂದಷ್ಟು ಪೊಲೀಸರಿಂದ ಮಾತ್ರ ಕಾನೂನು ಸುವ್ಯವಸ್ಥೆ ಸಾಧ್ಯ ಇಲ್ಲ, ನಾವು ಕೂಡ ಸಹಕಾರ ಕೊಡಬೇಕು. ಅದಕ್ಕಾಗಿ ಗ್ರಾಮ ರಕ್ಷಣಾ ದಳಗಳನ್ನು ಮಾಡಿದರೆ ಸ್ವಲ್ಪ ಮಟ್ಟಿಗೆ ಇಂಥ ಪ್ರಕರಣಗಳನ್ನು ತಡಿಬಹುದು ಅಂತ ನನ್ನ ಒಂದು ಭಾವನೆ. ಧನ್ಯವಾದಗಳು, ಬಹಳಷ್ಟು ಮಾಹಿತಿಯನ್ನು ಕೊಟ್ರಿ ರತ್ನಾಕರ ಹೆಗಡೆ ಅವರ, ಧನ್ಯವಾದಗಳು. ವೀಕ್ಷಕರೇ, ಬಹಳ ಪ್ರಮುಖವಾಗಿ ನಾವು ಸುನೀಲ್ನನ್ನು ಬಂಧಿಸಿರುವಂಥದ್ದು, ಪೊಲೀಸರು ಇದು ಬಂಧಿಸಿದ್ದಾರೆ. ಬಹಳ ಪ್ರಮುಖವಾಗಿ 3 ದಿನಗಳ ಒಳಗಡೆ ನಾವು ಇದರ ಹಿಂದಿರತಕ್ಕಂಥ ಆರೋಪಿಗಳನ್ನು ಬಂಧಿಸ್ತೇವೆ ಅಂತ ಪೊಲೀಸರು ಹೇಳಿದರು. ಆ ಪ್ರಕಾರ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಆತನ ಬಂಧಿಸಿರುವ ಬಗ್ಗೆ ಮತ್ತು ಆತನ ಮೇಲೆ ಇರತಕ್ಕಂಥ ಆಪಾದನೆಗಳ ಬಗ್ಗೆ ಪೊಲೀಸರು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಅಕ್ಷತಾ ದೇವಾಡಿಗಳ ಪ್ರಕರಣ ಒಂದು ತಾರ್ಕಿಕ ಅಂತ್ಯವನ್ನು ಕಂಡುಕೊಂಡಿದೆ ಅಂತ ನಾವು ಹೇಳಬಹುದು. ಆದರೆ ವಿದ್ಯಾರ್ಥಿಗಳು ನಮ್ಮ ಹೋರಾಟವನ್ನು ಮತ್ತೆ ಮುಂದುವರಿಸ್ತೇವೆ. ಬೈಂದೂರು ಭಾಗದಲ್ಲಿ, ಕುಂದಾಪುರದ ಭಾಗದಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾದ ಸುರಕ್ಷತೆಯ ಒಂದು ಜವಾಬ್ದಾರಿಯನ್ನು ಇಲಾಖೆ ಮತ್ತು ಸರ್ಕಾರ ಹೊತ್ತುಕೊಳ್ಳುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅಂತ ಅವರು ಹೇಳಿದರು. ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಿಮ್ಮ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ತೆ.